ಮಂಗಳೂರು ಈ ಹೆಸರೇ ದೇಶ ಹಾಗೂ ವಿದೇಶಿಗಳ ಇತಿಹಾಸದಲ್ಲಿ ಮುಕುಟಪ್ರಾಯದಂತಿದೆ. ಆಧುನಿಕತೆ ಮತ್ತು ಅಭಿವೃದ್ಧಿಯ ಅಲೆಯಲ್ಲಿ ತೇಲಾಡುತ್ತಿರುವ ಮಂಗಳೂರು ಎಲ್ಲರಿಗೂ ಅಚ್ಚುಮೆಚ್ಚು. ಸಂಪದ್ಭರಿತ ನಾಡಾಗಿರುವುದರಿಂದ ವಿವಿಧ ರಾಜರುಗಳು ವಿದೇಶಿಗಳ ದಾಳಿ ಆಕ್ರಮಣಕ್ಕೆ ತುತ್ತಾದರೂ ಮಂಗಳೂರು ಮಾತ್ರ ಒಂಚೂರು ಮುಸುಕಾಡದೆ ಹಾಗೆ ಉಳಿದುಕೊಂಡಿದೆ. ಆ ಹಳೆ ಮಂಗಳೂರಿನ ಇತಿಹಾಸವನ್ನು ಕೆದಕುತ್ತಾ ಹೋದರೆ ಅನೇಕ ಇಂಟ್ರೆಸ್ಟಿಂಗ್ ಕಹಾನಿಗಳು ತೆರೆದುಕೊಳ್ಳುತ್ತಿವೆ. ಮಂಗಳೂರಿನ ಹಳೆಯ ಇತಿಹಾಸವನ್ನು ತಿಳಿಸುವ ಪ್ರಯತ್ನವನ್ನು ಮ್ಯಾಂಗ್ಳೂರ್ ಮಿರರ್ ಮಾಡಲಿದ್ದು, ಈ ಸಂಚಿಕೆಯಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೇವೆ ನೋಡಿ. ಪರಶುರಾಮ ಸೃಷ್ಟಿಯಾಗಿರುವ ಈ ತುಳುನಾಡು ಅನೇಕ ರೋಚಕ ಇತಿಹಾಸಗಳನ್ನು ತನ್ನ ಒಡಲಿನಲ್ಲಿ ತುಂಬಿಕೊಂಡಿದೆ. 10 ಹೆಸರುಗಳಿಂದ ಕರೆಯಲ್ಪಡುವ ಈ ಮಂಗಳೂರು ಕೇರಳದವರಿಗೆ ಮಂಗಳಪುರವಾದರೆ ಕೊಂಕಣಿಗರಿಗೆ ಕೊಡಿಯಲಾಗಿದ್ದು, ಅದುವೇ ತುಳುವರಿಗೆ ಕುಡ್ಲ ಆದರೆ ಬ್ರಿಟಿಷರಿಗೆ ಮ್ಯಾಂಗ್ಳೂರ್ ಆಗಿತ್ತು. ಅನೇಕ ಕಥೆಗಳು ಈ ಮಂಗಳೂರು ಹೆಸರಿನಲ್ಲಿದ್ದರೂ ಅಲ್ಲಿನ ಪುರಾತನವಾದ ದೇವಾಲಯ ಮಂಗಳದೇವಿಯು ಇಲ್ಲಿ ನೆಲೆ ನಿಂತಿರುವುದರಿಂದ ಇದು ಮಂಗಳೂರು ಹೆಸರಿಗೆ ಮೂಲವಾಯಿತು. ಪುರಾತನ ಕಾಲದಿಂದ ಮಂಗಳೂರು ಸಂಪದ್ಭರಿತ ಪ್ರದೇಶವಾಗಿದ್ದು, ವಿದೇಶಿಗರು ಬರುವ ಮೊದಲೇ ಮಂಗಳೂರಿನಿಂದ ದೂರದ ಪರ್ಷಿಯಾ, ಸೌದಿ ಅರೇಬಿಯಾ, ಈಜಿಪ್ಟ್ ದೇಶಗಳಿಗೆ ಸಮುದ್ರದ ಮೂಲಕ, ಅದು ಕೂಡ ವಿಶಾಲವಾದ ತೆಪ್ಪಗಳಲ್ಲಿ ಇಲ್ಲಿಂದ ಆಹಾರ ಪದಾರ್ಥ, ಅಕ್ಕಿ ಸಾಂಬಾರು, ಮಸಾಲೆ ಪದಾರ್ಥಗಳು ರಫ್ತು ಆಗುತ್ತಿದ್ದವು. ಇದೆಲ್ಲದಕ್ಕೂ ಕೇಂದ್ರವಾಗಿತ್ತು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಪ್ರದೇಶ. ಈಗಿರುವ ಜಿಲ್ಲಾಧಿಕಾರಿ ಕಚೇರಿ ಪ್ರದೇಶ ಹಿಂದೆ ಒಂದು ಕೋಟೆಯಾಗಿತ್ತು. ಈ ಕೋಟೆ ಸ್ವಾಧೀನಕ್ಕಾಗಿ ಅನೇಕ ಯುದ್ಧಗಳೇ ನಡೆದು ಹೋಗಿರುವುದು ಈಗ ಇತಿಹಾಸ. ರಾಜರ ಕಾಲದಿಂದ ಹಿಡಿದು ಬ್ರಿಟಿಷ್ ಕಾಲದವರೆಗಿನ ಈ ಕೋಟೆ ಪ್ರದೇಶದ ಇತಿಹಾಸ ರೋಚಕತೆಯಿಂದ ಕೂಡಿದೆ. ಈ ರೋಚಕತೆಗೆ ಸಾಕ್ಷಿಯಾಗಿ ಈಗಲೂ ನಿಂತಿರುವುದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ 1. ಕ್ರಿಸ್ತಶಕ 1345ರಿಂದ ಮಂಗಳೂರನ್ನ ಕೇಂದ್ರವಾಗಿ ಮಂಗಳೂರು ರಾಜ್ಯದಲ್ಲಿ ವಿಜಯನಗರ ಅರಸರು ರಾಜ್ಯಪಾಲರನ್ನು ನೇಮಿಸಿ ರಾಜ್ಯಭಾರ ಮಾಡಿದಾಗ ಅವರ ಅಧೀನದಲ್ಲಿ ಸ್ಥಳೀಯ ಜೈನ ಅರಸು ಮನೆತನದ ಬಂಗರಸರು ಮಂಗಳೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದರು. ಆ ಸಂದರ್ಭದಲ್ಲಿ ರಚಿತವಾದ ಕೋಟೆ, ಅರಮನೆ ಜಮೀನು ನಾವು ಈಗ ಕಾಣುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ. ಉಳ್ಳಲದ ಬಂಗಾರಸನಿಗೆ ಮೂಡಬಿದಿರೆಯ ಪುತ್ತಿಗೆಯ ರಾಣಿ ಅಬ್ಬಕ್ಕ ದೇವಿಯೊಂದಿಗೆ ವಿವಾಹವಾಗುತ್ತದೆ. ಬಂಗರಾಜ ಅರಸನು ಸಮರ್ಥ ವೀರನಾಗಿರದ ಕಾರಣದಿಂದ ಪೋರ್ಚುಗೀಸರಿಗೆ ಕಪ್ಪ ನೀಡಿ ರಾಜ್ಯಭಾರ ಮಾಡುತ್ತಿರುತ್ತಾನೆ. ಇದರಿಂದ ಕುಪಿತಲಾದ ರಾಣಿ ಅಬ್ಬಕ್ಕ ಕಪ್ಪ ಕೊಡೋದಕ್ಕೆ ವಿರೋಧಿಸುತ್ತಾಳೆ ಮತ್ತು ಪತಿ ಬಂಗ ಅರಸನಿಂದ ದೂರ ಉಳಿದು ಪೋರ್ಚುಗೀಸರೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪುತ್ತಾಳೆ. ಕ್ರಿಸ್ತಶಕ 1526ರಲ್ಲಿ ಪೋರ್ಚುಗೀಸರು ಬಂಗರಸನಿಂದ ಮಂಗಳೂರನ್ನು ವಶಪಡಿಸಿಕೊಂಡು ತಮ್ಮ ವ್ಯಾಪಾರದ ಕೇಂದ್ರ ಸ್ಥಾನವನ್ನಾಗಿ ಮಾಡುತ್ತಾರೆ. ಕ್ರಿಸ್ತಶಕ 1610ರಲ್ಲಿ ಕೆಳದಿ ಸಂಸ್ಥಾನದ ನಾಯಕರು ಪೋರ್ಚುಗೀಸರನ್ನು ಸೋಲಿಸಿ ಮಂಗಳೂರನ್ನು, ಕೋಟೆಯನ್ನು ವಶಪಡಿಸಿಕೊಂಡು ಕ್ರಿಸ್ತಶಕ 1762ರ ತನಕ ರಾಜ್ಯಭಾರ ಮಾಡುತ್ತಾರೆ. ಆ ಬಳಿಕ ಹೈದರಾಲಿ, ಟಿಪ್ಪು ಸುಲ್ತಾನ್ ಆಕ್ರಮಣ ಮಾಡಿ ಇದೇ ಕೋಟೆಯನ್ನು ವಶಪಡಿಸಿಕೊಂಡರೆ ಟಿಪ್ಪುವನ್ನು ಯುದ್ಧದಲ್ಲಿ ಸೋಲಿಸಿ ಬ್ರಿಟಿಷರು ಕೋಟೆಯನ್ನು ಸ್ವಾಧೀನಪಡಿಸಿ ಇಲ್ಲಿಂದ ಆಡಳಿತ ನಡೆಸಲು ಆರಂಭಿಸುತ್ತಾರೆ. ಅಳಿವೆ ಪ್ರದೇಶ, ನದಿ ಪಕ್ಕದಲ್ಲಿ ಎತ್ತರದ ಆಯಕಟ್ಟಿನ ಪ್ರದೇಶ ಇದಾಗಿದ್ದರಿಂದ ವೈರಿಗಳ ಮೇಲೆ ಕಣ್ಣಿಡಲು ಮತ್ತು ಆಡಳಿತ ನಡೆಸಲು ಸೂಕ್ತವಾಗಿತ್ತು. ಕಾಲಕ್ರಮೇಣ ಕೋಟೆ ಶಿಥಿಲಗೊಂಡ ಬಳಿಕ ಅಲ್ಲಿ ಬ್ರಿಟಿಷ್ ಆಡಳಿತ ಜಿಲ್ಲಾ ಕಲೆಕ್ಟರ್ ಕಚೇರಿಯನ್ನಾಗಿ ಪರಿವರ್ತನೆ ಮಾಡಿ ಆಡಳಿತ ನಡೆಸುತ್ತಾರೆ. ಈ ಹಳೆಯ DC ಕಚೇರಿ ಕಟ್ಟಡಕ್ಕೆ ಹೆಚ್ಚು ಕಡಿಮೆ 400 ವರ್ಷಗಳ ಇತಿಹಾಸವಿದೆ. ಕೋಟೆಯಾಗಿದ್ದ ಈ ಕಟ್ಟಡ ಪ್ರದೇಶಕ್ಕೆ ಅಂದು 3 ದಿಕ್ಕಿನಲ್ಲೂ ನೀರು ನಿಲ್ಲುವ ಕಂದಕಗಳಿದ್ದವು. ಪೂರ್ವ ದಿಕ್ಕಿನಲ್ಲಿ, ಅಂದರೆ ಈಗ ಇರುವ ಸ್ವಾಗತ ಹೋಟೆಲ್ನಿಂದ ಕಚೇರಿ ಗೇಟಿನವರೆಗೆ ಅರಸರು ಮತ್ತು ಸೈನಿಕರು ಹೊರಹೋಗಲು ಮತ್ತು ಒಳಬರಲು ಹಾಸುಕಲ್ಲಿನ ಸಂಕವಿತ್ತಂತೆ. ಈ ಸಂಕವನ್ನು ಸರಪಳಿಯಿಂದ ಎತ್ತಿ ಕಟ್ಟಲಾಗುತ್ತಿತ್ತು, ಏಕೆಂದರೆ
ಇತರರು ಕೋಟೆ ಪ್ರವೇಶಿಸಬಾರದೆಂಬ ಉದ್ದೇಶ ಇದರ ಹಿಂದಿತ್ತು. ಹಡಗುಗಳು ಉಲ್ಲಾಲ ತೀರದ ಅಳಿವೆಯಿಂದ ಒಳಹೊಕ್ಕು ಈಗಿರುವ ಹಳೆ ಬಂದರು ಇಲಾಖೆಯ ವಶದಲ್ಲಿರುವ ಬಂದರಲ್ಲಿ ಸಾಮಾನುಗಳನ್ನು ಇಳಿಸುವುದು ಮತ್ತು ರಫ್ತು ಮಾಡುವುದಾಗಿತ್ತು. ಹಾಯಿ ಹಡಗುಗಳು ಬರುತ್ತಿವೆ ಎಂಬುದಕ್ಕೆ ಹಾಯಿ ಹಡಗುಗಳನ್ನು ಕಟ್ಟಿಹಾಕುವ ಕಬ್ಬಿಣದ ಹಗ್ಗದ ತುಂಡು ಅಂದಾಜು 3 ಅಡಿ ಉದ್ದ ಈಗಲೂ ಕಂದಕದ ಬದಿಯ ಕಲ್ಲಿನ ಗೋಡೆಗಳಲ್ಲಿರುವುದು ಕಂಡುಬರುತ್ತಿವೆ. ಹೈದರಾಲಿಯ ಮರಣಾನಂತರ ಅಧಿಕಾರಕ್ಕೆ ಬಂದ ಟಿಪ್ಪು ಫ್ರೆಂಚರ ನೆರವಿನೊಂದಿಗೆ ಬ್ರಿಟಿಷರೊಂದಿಗೆ ಕ್ರಿಸ್ತಶಕ 1784ರಲ್ಲಿ ಯುದ್ಧ ಮಾಡಿ ಕೋಟೆಯನ್ನು ಗೆಲ್ತಾನೆ, ಮತ್ತೆ ರಾಜ್ಯಭಾರ ಆರಂಭಿಸುತ್ತಾನೆ. ಆದರೆ ಕ್ರಿಸ್ತಶಕ 1799ರ ಮೇ ತಿಂಗಳಲ್ಲಿ ಟಿಪ್ಪು ಸುಲ್ತಾನ ಶ್ರೀರಂಗಪಟ್ಟಣದಲ್ಲಿ ಮೃತಪಟ್ಟ ಬಳಿಕ ದಿನಾಂಕ 8/7/1799ರಲ್ಲಿ ಮೇಜರ್ ಸರ್ ಥೋಮಸ್ ಮುನ್ರೋ ಎಂಬವರು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯ ಪ್ರಥಮ ಜಿಲ್ಲಾ ಕಲೆಕ್ಟರ್ ಆದರು. ಅವರು ಈ ಅರಮನೆಯನ್ನು ಕಲೆಕ್ಟರ್ ಕಚೇರಿಯಾಗಿ ಪರಿವರ್ತಿಸಿದರು. ಪೊಲೀಸ್ ಇಲಾಖೆಯು ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲೇ ಇದ್ದು ದೂರದ ಲಕ್ಷದ್ವೀಪ ಪ್ರದೇಶಗಳು ಮಂಗಳೂರಿನ ಆಡಳಿತಕ್ಕೆ ಒಳಪಟ್ಟಿತ್ತು. ದಿನಾಂಕ 8/7/1799ರಿಂದ ಸರ್ ಥೋಮಸ್ ಮುನ್ರೋ ಇವರ ಕಾಲದಲ್ಲಿ ಪೋರ್ಚುಗೀಸ್ ಅಧೀನ ಇರುವ ಗೋವಾ ಗಡಿಯಾದ ಮಜಾಳಿಯಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನ ಮಲಬಾರು ಗಡಿಯ ತ್ರಿಕರಿಪುತವರೆಗಿನ ಗಡಿ ಪ್ರದೇಶ ಕೆನರಾ ಜಿಲ್ಲೆಯಾಗಿತ್ತು. ಕ್ರಿಸ್ತಶಕ 1862ರಲ್ಲಿ ಬ್ರಿಟಿಷರು ಆಡಳಿತದ ನೆಪವೊಡ್ಡಿ ಕೆನರಾ ಜಿಲ್ಲೆಯನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಂದು ವಿಂಗಡಿಸಿದರು. ಉತ್ತರ ಕನ್ನಡವನ್ನು ಬೊಂಬೈ ಪ್ರಾಂತ್ಯದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮದ್ರಾಸು ಪ್ರಾಂತ್ಯದ ಆಡಳಿತಕ್ಕೆ ಒಳಪಡಿಸಲಾಯಿತು. ಹಳೆಯ ಜಿಲ್ಲಾ ಕಲೆಕ್ಟರ್ ಕಚೇರಿಯ ಬಲಬದಿಯಲ್ಲಿ 2 ನ್ಯಾಯಾಲಯ ಕಟ್ಟಡಗಳು ಇದ್ದವು. ಅವುಗಳನ್ನು ಆಗಿನ ಕಲೆಕ್ಟರ್ ಕೆಡವಿ ಸದ್ರಿ ನ್ಯಾಯಾಲಯದ ಕಾರ್ಯಾಲಯವನ್ನು ಶೇಡಿಗುಡಿಯಲ್ಲಿರುವ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣಕ್ಕೆ ವರ್ಗಾಯಿಸಿದರು. ಸದ್ರಿ ಕಟ್ಟಡ ಕೆಡವಿ ಸಮತಟ್ಟು ಮಾಡುವಾಗ ಶ್ರೀ ಮಹೇಶ್ವರನ ಕಂಚಿನ ಮೂರ್ತಿಯೊಂದು ಕಲೆಕ್ಟರಿಗೆ ಸಿಕ್ಕಿತು. ಆಗಾಗಲೇ ನಿವೃತ್ತಿ ಹೊಂದಿದ್ದ ಕಲೆಕ್ಟರ್ ದಫೇದಾರ್ ಮೋನಪ್ಪ ಇವರು ಸದ್ರಿ ಮೂರ್ತಿಯನ್ನು ತನಗೆ ಬೇಕೆಂದು ಕೋರಿದಾಗ ಮೂರ್ತಿಯನ್ನು ಕಲೆಕ್ಟರ್ ಅವರು ಅವರಿಗೆ ನೀಡಿದರು. ಆ ಮೂರ್ತಿ ಈಗ ಅತ್ತಾವರದ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಪೂಜೆಗೊಳ್ಳುತ್ತಿದೆ. ಅಂದರೆ ನ್ಯಾಯಾಲಯದ ಕಟ್ಟಡವನ್ನು ಕೆಡವುವುದರ ಪೂರ್ವದಲ್ಲಿ ಅರಮನೆಗೆ ಸಂಬಂಧಿಸಿದ ದೇವಸ್ಥಾನಗಳು ಇದ್ದವು ಎಂದು ರುಜುವಾತಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ವಿಶ್ವದ ಭೂಪಟದಲ್ಲೇ ತನ್ನದೇ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಸೌತ್ ಕೆನರಾ ಅಂದಿನಿಂದ ಇಂದಿನವರೆಗೂ ಅದೇ ಛಾಪಿನಲ್ಲಿ ಮುಂದುವರೆದಿದೆ. ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಕತೆ ಇದಾದರೆ ಮುಂದೆ ಇದೇ ಆವರಣದಲ್ಲಿ ಮತ್ತೊಂದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನೀಡುತ್ತೇವೆ. ಸ್ಟೇ ಟ್ಯೂನ್ ವಿತ್ ಮ್ಯಾಂಗ್ಳೂರ್ ಮಿರರ್.